ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷೆ ಕಡೆ ಬಂತಿಂತ ಬೆಳಿಗ್ಗೆ ಎದ್ಕೊಂಡು ನಾನು ತೋಡ್ ಕ್ರಾಸ್ ಮಾಡ್ಕೊಂಡು ಹೋದ ನಂತರ ಭಾವ ಸಿಕ್ಕಿದ. ನಾವಿಬ್ರು ಬೇಗ ಹೊರಡಿದ ನಂತರ ಗೊತ್ತಾಯ್ತು ಬಸ್ ಇಲ್ಲ ಅಂತ. ಹಾಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡಿದ್ವಿ. ಹಾಗೆ ವೇಟ್ ಮಾಡ್ತಿರುವಾಗ ಜೋರು ಮಳೆ ಬರ್ತಾ ಇತ್ತು. ಅದಕ್ಕೆ ನಾನು ಹೇಳಿದೆ ಶ್ರಾವಣ ಹತ್ರ ಕೊಡೆ ಬಿಡಿಸ್ಕೊಂಡು ನಿಲ್ಕೋ ಅಂತ. ಅವನೊಬ್ಬನೇ ನಿಲ್ಕೊಂಡಿದ್ದ. ಆಮೇಲೆ ಬಸ್ ಬರಲ್ಲ ಅಂತ ಗೊತ್ತಾದ್ಮೇಲೆ ಅವನು ಕೂಡ ಬಂದು ನಮ್ಮ ಜೊತೆ ನಿಂತ್ಕೊಂಡ ತಕ್ಷಣ ಅವನ ತಮ್ಮ ಬಂದು ನಗಾಡ್ತಿದ್ದ, ಬಸ್ ತಿಕ್ಕಿ ಜೊತೆ ನಿಕ್ ಮಾಡೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದನ್ನ ನೋಡಿ ನಾನು ಸಹ ಅವರ ವಿಡಿಯೋ ತೆಗ್ದ್ಮೇಲೆ ನಮಗೆ ಗೊತ್ತಾದದ್ದು ಇನ್ನೊಂದು ಬಸ್ ಬಂತು ಅಂತ. ಆಮೇಲೆ ಅದಕ್ಕೆ ಹತ್ಕೊಂಡಾಗ ಗೊತ್ತಾಯ್ತು ಇದು ಫುಲ್ ರಶ್ ಅಂತ. ರಶ್ ಆದ್ರೂ ಪರವಾಗಿಲ್ಲ ಗೈಸ್, ಕೆಲವರೆಲ್ಲ ಸ್ನಾನ ಮಾಡ್ಕೊಂಡೇ ಬರಲಿಲ್ಲ. ಅದನ್ನೆಲ್ಲ ಸ್ಮೆಲ್ ಎಲ್ಲ ಕೇಳ್ಕೊಂಡು ನಮಗೆ ವಾಂತಿ ಬರ್ತಾಯಿತ್ತು, ಆದ್ರೂ ಪರವಾಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಧರ್ಮಸ್ಥಳಕ್ಕೆ ರೀಚ್ ಆದ ತಕ್ಷಣ ನಮಗೆ ನೋಡುವಾಗ ಬಸ್ಸೇ ಇಲ್ಲ. ಧರ್ಮಸ್ಥಳ ಫುಲ್ ಖಾಲಿಯಾಗಿತ್ತು. ಆದ್ರೂ ಪರವಾಗಿಲ್ಲ ಅಂತ ಬಸ್ಸಿಗೆ ಕಾದ ನಂತರ ನಂಗೆ ಬಸ್ ಸಿಕ್ತ ನಂತರ ನಂಗೆ ಸತೀಶನೊಟ್ಟಿಗೆ ಒಂದು ವಿಡಿಯೋ ತಕೊಂಡ ಮೇಲೆ ನಾವು ಕಾಲೇಜಿಂದ ರಿಟರ್ನ್ ಬರುವ ಸ್ವಸ್ತಿಗೆ ನಾನು ವಿಡಿಯೋ ತೆಗೆದೆ. ಮತ್ತೆ ನೋಡುವಾಗ ಚೇತನಲ್ಲಿ ಬಾಯಿ ಆಗ್ತಿದ್ದ, ಅವನೊಂದು ವಿಡಿಯೋ ತಗೊಂಡೆ. ಆಮೇಲೆ ಸಿಕ್ಕಿದ್ದು ನನಗೆ ಸ್ವಸ್ತಿಕ್. ಅವನು ಇನ್ನೊಂದು ಸಲ ಸಿಕ್ಕಿದ್ದ ಬಸ್ಸಲ್ಲಿ ಇಳಿಯುವಾಗ, ಅವನನ್ನು ಕೂಡ ಒಂದು ವಿಡಿಯೋ ತಗೊಂಡ ತಕ್ಷಣ ನನಗೆ ಗೊತ್ತಾದದ್ದು ಕಾರವಾರ ಬಸ್ ಸಿಕ್ತಂತ. ಆಮೇಲೆ ಅದರಲ್ಲಿ ಕುತ್ಕೊಂಡಂತ ಸ್ವಸ್ತಿಕ್ ಚೇತನ್ ನಾನು ಮೂವರು ಒಟ್ಟಿಗೆ ಕೂತ್ಕೊಂಡ್ವಿ. ಸತೀಶ ಬೇಗ ಹೋಗಿದ್ದ. ಆಮೇಲೆ ಧರ್ಮಸ್ಥಳ ರೀಚ್ ಆದ ಗೊತ್ತಾದದ್ದು ಜನ ಸಾಗರ ನಿಂತಿದೆ ಅಂತ. ನೋಡುವಾಗ ಎಷ್ಟು ಜನ ಅಂತ ಹೇಳಿದ್ರೆ ಬಸ್ ಇಲ್ಲ, ಜನ ಇರುವಾಗ ಬಸ್ ಇಲ್ಲ. ಆಮೇಲೆ ಅಂತೂ ಇಂತೂ ನನ್ನ ಮನೆಗೆ ರೀಚ್ ಆದ. ಹಾಗೆ ನನ್ನ ಇವತ್ತಿನ ಬ್ಲಾಗ್ ಅನ್ನು ಎಂಡ್ ಮಾಡ್ತೀನಿ. ಬೈ ಬೈ, ಟಾಟಾ, ಲವ್ ಯು ಗೈಸ್.